ಅಂಜೂರ ಗಿಡವನ್ನು ಇಂಗ್ಲಿಷ್ನಲ್ಲಿ ಫಿಗ್ ಟ್ರೀ ಅಂತ ಕರೆಯಲಾಗುತ್ತದೆ. ಫೈಕಸ್ ಕ್ಯಾರಿಕಾ ಎಂಬುದು ಇದರ ವೈಜ್ಞಾನಿಕ ಹೆಸರು. ಈ ಗಿಡವನ್ನು ವಿಶ್ವದಾದ್ಯಂತ ಬೆಳೆಯುತ್ತಾರೆ. ಅಂಜೂರದ ಹಣ್ಣನ್ನು ಹಸಿ ಅಥವಾ ಒಣಗಿಸಿದ ರೂಪದಲ್ಲಿ ಸೇವಿಸಿದಾಗ ಅದು ಹಲವು ರೂಪದಲ್ಲಿ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಆದರೆ ಅಧಿಕವಾಗಿ ಅಂಜೂರದ ಹಣ್ಣನ್ನು ಸೇವಿಸಬಾರದು. ಒಂದೆರಡು ಒಣಗಿಸಿದ ಹಣ್ಣುಗಳನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಿಗ್ಗೆ ಅವುಗಳನ್ನು ಸೇವಿಸುವುದರಿಂದ ಅದು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಯಲಾಗಿದೆ. ಮುಖ್ಯವಾಗಿ ಅಂಜೂರದ ಹಣ್ಣಿನಲ್ಲಿ ಕರಗುವ ಮತ್ತು ಕರಗದಿರುವ ನಾರಿನ ಅಂಶಗಳು ಹೆಚ್ಚು ಇರುವುದರಿಂದ ಅದರ ಸೇವನೆಯು ಮಲಬದ್ಧತೆ ಸಮಸ್ಯೆಯಿಂದ ರಕ್ಷಣೆ ನೀಡುತ್ತದೆ. ದೇಹದ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ. ಅಂಜೂರದ ಹಣ್ಣಿನ ಸೇವನೆಯಿಂದ ಅದು ಕರುಳಿನ ಭಾಗವನ್ನು ಸ್ವಚ್ಛವಾಗಿಸುವುದರಿಂದ ಕರುಳಿನ ಕ್ಯಾನ್ಸರ್ ಸಮಸ್ಯೆಯನ್ನು ದೂರ ಮಾಡಲು ಅದು ಸಹಾಯಕವಾಗುತ್ತದೆ ಎಂದು ತಿಳಿಯಲಾಗಿದೆ. ಅಂಜೂರದ ಹಣ್ಣನ್ನು ದೀರ್ಘಕಾಲ ಬಳಸಿದರೆ ಆಹಾರದ ಕೊರತೆಯಿಂದ ರಕ್ತಹೀನತೆ ಉಂಟಾಗುವುದನ್ನು ತಪ್ಪಿಸುತ್ತದೆ. ಅಲ್ಲದೆ ಅಂಜೂರದ ಹಣ್ಣಿನ ಸೇವನೆ ದೇಹದ ತೂಕ ಇಳಿಕೆಗೆ ಮತ್ತು ಮೂಳೆಯನ್ನು ಬಲಿಷ್ಠವಾಗಿಸಲು ಸಹಕಾರಿಯಾಗಿದೆ. ಇದಲ್ಲದೆ ಗಿಣ್ಣು ಉತ್ಪನ್ನದಲ್ಲಿ ಅಂಜೂರದ ಹಾಲನ್ನು ಹೆಪ್ಪುಗಟ್ಟಿಸುವುದಕ್ಕೆ ಬಳಕೆ ಮಾಡುತ್ತಾರೆ. ಆದರೆ ಮಧುಮೇಹ, ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಮತ್ತು ಮೈಗ್ರೇನ್ ಸಮಸ್ಯೆ ಇದ್ದವರು ಇದನ್ನು ಅಧಿಕವಾಗಿ ಸೇವಿಸಬಾರದು. ಅಂಜೂರದ ಹಣ್ಣನ್ನು ಒಣಗಿಸಿಟ್ಟುಕೊಂಡು ಬಳಕೆ ಮಾಡಬಹುದು. ಅಂಜೂರದ ಹಣ್ಣನ್ನು ಚರ್ಮಕಾಂತಿಯ ವರ್ಧನೆಗೆ, ಹಲ್ಲು ಮತ್ತು ಕೂದಲ ಆರೈಕೆಗಾಗಿಯೂ ಬಳಕೆ ಮಾಡುತ್ತಾರೆ. ಹಲವು ವಿಟಮಿನ್ ಮತ್ತು ಖನಿಜಾಂಶವನ್ನು ಒಳಗೊಂಡಿರುವ ಒಂದು ಶಕ್ತಿವರ್ಧಕಗಳ ಆಗರವಾಗಿರುವ ಅಂಜೂರದ ಹಣ್ಣನ್ನು ಅಗತ್ಯಕ್ಕೆ ತಕ್ಕಂತೆ ಮಾತ್ರ ಸೇವಿಸಬೇಕು.